ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ವತಿಯಿಂದ ತುಳು ಭಾಷೆಯಿಂದ ಇಂಗ್ಲಿಷ್ಗೆ ಅನುವಾದಿಸಿರುವ ಕೃತಿಗಳ ಬಿಡುಗಡೆಯ ಕಾರ್ಯಕ್ರಮ ಜೂನ್ 27ರಂದು ಮಂಗಳೂರಿನ ತುಳು ಭವನದಲ್ಲಿ ನಡೆಯಲಿದೆ. ಡಾಕ್ಟರ್ ಡಿ.ಕೆ. ಚೌಟ್ರು ಬರೆದ ಮಿತ್ತಬೈಲು ಯಮುನಕ್ಕ, ಬೇಲಿದ ಬೊಕ್ಕ ನಲಿಕೆದ ಅಜತ್ತಿನ ಪದಕುಲು ಮತ್ತು ಜನಪದ ಕಥೆಗಳ ಕೃತಿಗಳನ್ನು ಇಂಗ್ಲಿಷ್ಗೆ ಅನುವಾದಿಸಲಾಗಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ. ವೀರೇಂದ್ರ ಹೆಗಡೆ ಕೃತಿ ಬಿಡುಗಡೆ ಮಾಡಲಿದ್ದಾರೆ. ಖ್ಯಾತ ವಿದ್ವಾಂಸರಾದ ಪ್ರೊಫೆಸರ್ ಬಿ. ಸುರೇಂದ್ರರಾವ್, ಡಾಕ್ಟರ್ ಕೆ. ಚೆನ್ನಪ್ಪ ಗೌಡ ತುಳು ಕೃತಿಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ. ನಮ್ಮ ತುಳು ಭಾಷೆ ಸಾಹಿತ್ಯ ಇತರ ಭಾಷೆಗಳ ಅವು ಅನುವಾದ ಅವರು ಆ ಮೂಲಕ ಜಗತ್ತಿಗೆ ನಮ್ಮ ತುಳುವ ಸಂಸ್ಕೃತಿದಾದ ಒಂದು ತುಳು ಭಾಷೆದ ಒಂದು ರಿಚ್ನೆಸ್ ಅಥವಾ ಶ್ರೀಮಂತಿಗೆದಾದ ಒಂದು ಬರ್ತನಂಚಿನ ಒಂದು ಶಿಲ್ಪವನ್ನ ಕೆಲಸ ಆವಡನ್ನು ಬರ್ತನಂಚಿನ ದೃಷ್ಟಿ ನಮ್ಮ ಈ ಒಂದು ಇಂಗ್ಲಿಷ್